ನಾನು ಡಾಕ್ಟರ್ ಬಸವರಾಜು ಬಿ ಸಿ ಅಂತ ರಾಜ್ಯ ಒಕ್ಕಲಿಗರ ಸಂಘದ ಎಂಪ್ಲಾಯೀಸ್ ಅಸೋಸಿಯೇಷನ್ ಅಧ್ಯಕ್ಷ ಆಗಿದ್ದೇನೆ. ಇವತ್ತು ರಾಷ್ಟ್ರಕವಿ ಕುವೆಂಪುರವರಿಗೆ ತನ್ಮೂಲಕ ಇಡೀ ಕನ್ನಡ ನಾಡಿಗೆ ರೋಹಿತ್ ಚಕ್ರತೀರ್ಥ ಅನ್ನುವ ವ್ಯಕ್ತಿಯಿಂದ ಆಗಿರ್ತಕ್ಕಂಥ ಅವಮಾನದ ವಿರುದ್ಧ ಇಡೀ ಕನ್ನಡ ನಾಡು ಪ್ರತಿಭಟಿಸ್ತಾ ಇದೆ. ಆದಿಚುಂಚನಗಿರಿ ಸ್ವಾಮೀಜಿಗಳು ಈ ವ್ಯಕ್ತಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜ್ಯ ಒಕ್ಕಲಿಗರ ಸಂಘ ಕೂಡ ಈ ವ್ಯಕ್ತಿಯ ವಿರುದ್ಧ ಕ್ರಮ ತಗೋಬೇಕು ಅಂತ ಆಗ್ರಹಿಸಿದೆ. ಜೊತೆಗೆ ಕುಮಾರಸ್ವಾಮಿಯವರು, ಸಿದ್ದರಾಮಯ್ಯನವರು ಸೇರಿದಂತೆ ಕನ್ನಡ ಪರ ಸಂಘಟನೆಗಳೆಲ್ಲ ಈ ವ್ಯಕ್ತಿಯ ವಿರುದ್ಧ ಕ್ರಮ ತಗೋಬೇಕು ಅಂತ ಆಗ್ರಹಿಸ್ತಾ ಇವೆ. ಕುವೆಂಪು ಕೇವಲ ಪ್ರಖ್ಯಾತ ಕವಿ ಮಾತ್ರ ಅಲ್ಲ, ಕುವೆಂಪು ಯುಗದ ಕವಿ, ಜಗದ ಕವಿ. ಕುವೆಂಪು ನಮ್ಮನ್ನೆಲ್ಲ ಅಗಲಿ 30 ವರ್ಷಗಳಾಗ್ತಾ ಬಂದಿದ್ದರೂ ಕೂಡ ಇಂದಿಗೂ ಕೂಡ ಕನ್ನಡ ನಾಡಿನ ಯಾವುದೇ ಜನಪರ ಚಳುವಳಿ ಇರಲಿ, ಅದು ರೈತ ಚಳುವಳಿ ಆಗಿರಲಿ, ದಲಿತ ಚಳುವಳಿ ಆಗಿರಲಿ, ಭಾಷಾ ಚಳುವಳಿ ಆಗಿರಲಿ, ಮಹಿಳಾ ಚಳುವಳಿ ಆಗಿರಲಿ, ಯಾವುದೇ ಜನಪರ ಚಳುವಳಿ ಆಗಿರಲಿ, ಪ್ರತಿಯೊಂದು ಜನಪರ ಚಳುವಳಿಯ ಹಿಂದೆ ಒಂದು ಮಟ್ಟದ ಪ್ರೇರಕ ಶಕ್ತಿಯಾಗಿ ಇವತ್ತೂ ಕುವೆಂಪು ಕೆಲಸ ಮಾಡ್ತಾ ಇದ್ದಾರೆ. ಮುಂದಕ್ಕೂ ಕೂಡ ಒಂದು ಪ್ರೇರಕ ಶಕ್ತಿಯಾಗಿ ಕುವೆಂಪು ಉಳ್ಕೊಂಡಿರ್ತಾರೆ. ಅದು ಕುವೆಂಪುವಿನ ಶಕ್ತಿ. ಅದಕ್ಕೆ ಕುವೆಂಪು ಯುಗದ ಕವಿ, ಜಗದ ಕವಿ, ವಿಶ್ವಮಾನವ ಸಂದೇಶ ಸಾರದಂಥ ಕವಿ. ಈ ಕನ್ನಡ ನಾಡಿನ ಯುವಕ ಯುವತಿಯರಿಗೆ, ತರುಣ ತರುಣಿಯರಿಗೆ, ಜಾಣ ಜಾಣಿಯರಿಗೆ ನಿರಂಕುಶ ಮತಿಗಳಾಗಿ ಅಂತ ಕರೆ ಕೊಟ್ಟಂಥ ಕವಿ ಕುವೆಂಪು. ಕುವೆಂಪು ಕನ್ನಡದ ಬಗ್ಗೆ ಮಾತಾಡ್ತಾರೆ, ಕುವೆಂಪು ಜಾತೀಯತೆಯ ಬಗ್ಗೆ ಮಾತಾಡ್ತಾರೆ, ಕುವೆಂಪು ರೈತರ ಬಗ್ಗೆ ಮಾತಾಡ್ತಾರೆ. ಈ ಸಮಾಜಕ್ಕೆ, ಈ ನಾಡಿಗೆ ಸಂಬಂಧಪಟ್ಟಂಥ ಎಲ್ಲದರ ಬಗ್ಗೆ ಕುವೆಂಪು ಬರೆದಿದ್ದಾರೆ, ಮಾತಾಡಿದ್ದಾರೆ. ಅದರಲ್ಲೂ ಕನ್ನಡ ನಾಡಿನ ಘನತೆಯನ್ನು ಕುವೆಂಪುವಿನ ಮಟ್ಟಕ್ಕೆ ಎತ್ತಿ ಹಿಡಿದಂಥ ಕವಿ ಇನ್ಯಾರೂ ಇಲ್ಲ ಅಂತ ಹೇಳ್ಬೋದು. ಕುವೆಂಪು ಬರೀತಾರೆ, ಕರ್ನಾಟಕವೆಂಬುದೇನು ಹೆಸರೇ ಬರಿಯ ಮಣ್ಣಿಗೆ, ಕರ್ನಾಟಕವೆಂಬುದೇನು ಹೆಸರೇ ಬರಿಯ ಮಣ್ಣಿಗೆ, ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ. ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಕಾವ ಕೊಲುವ ಒಲವ ಬಲವ ಪಡೆದ ಛಲದ ಚಂಡಿ ಕಣ, ಋಷಿಯ ಕಾಣ್ಬ ಕಣ್ಣಿಗೆ, ಋಷಿಯ ಕಾಣ್ಬ ಕಣ್ಣಿಗೆ. ನೋಡಿ ಎಷ್ಟು ಅದ್ಭುತವಾಗಿ ಕನ್ನಡ ನಾಡಿನ ಘನತೆಯನ್ನು ಎತ್ತಿಳಿದಿದ್ದಾರೆ. ಜೊತೆಗೆ ಕನ್ನಡ ನಾಡು ಒಂದೇ, ಕನ್ನಡ ನಾಡಿನ ಉಳಿವಿಗಾಗಿ, ಕನ್ನಡ ನಾಡಿನ ಅಖಂಡತೆಗಾಗಿ ನಾವೆಲ್ಲರೂ, ಪ್ರತಿಯೊಬ್ಬ ಕನ್ನಡಿಗರು ಯಾವತ್ತೂ ಕಂಕಣ ಕಟ್ಟಿರಬೇಕು ಅಂತ ಬರಿತಾ ಹೋಗ್ತಾರೆ. ಯಾವತ್ತು ತೆಗಕ್ಕೆ ಬೇಕಾದ್ರೂ ಸಿದ್ಧ ಆಗಿರಬೇಕು ಅಂತ ಬರೀತಾರೆ. ಹೇಳ್ತಾರೆ, ಇಡು ನಿನ್ನಯ ಸತಿಯಾಣೆ, ಇಡು ನಿನ್ನಯ ಪತಿಯಾಣೆ, ಮಕ್ಕಳ ಮೇಲಾಣೆ, ಅಕ್ಕರೆ ಮೇಲಾಣೆ, ಗುರುದೇವರ ಮೇಲಾಣೆ, ನನ್ನಾಣೆ ನಿನ್ನಾಣೆ, ಕನ್ನಡ ಜನರೆಲ್ಲರ ಮೇಲಾಣೆ, ಕನ್ನಡ ನಾಡೊಂದಾಗದೆ ಮಾಣೆ, ಕಂಕಣ ಕಟ್ಟಿಂದೆ ದೀಕ್ಷೆಯ ತೊಡೆಯಿಂದೆ ಕನ್ನಡ ನಾಡೊಂದೇ. ಕಂಕಣ ಕಟ್ಟಿಂದೆ ದೀಕ್ಷೆಯ ತೊಡೆಯಿಂದೆ ಕನ್ನಡ ನಾಡೊಂದೇ. ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ನೋಡಿ. ಈ ರೀತಿ ಬರೆಯೋದ್ರ ಮೂಲಕ ಕನ್ನಡ ನಾಡಿನ ಬಗ್ಗೆ ನಮ್ಮೆಲ್ಲರ ಅಭಿಮಾನವನ್ನು, ನಮ್ಮೆಲ್ಲರ ಬದ್ಧತೆಯನ್ನು ಯಾವಾಗಲೂ ಎತ್ತಿ ಹಿಡಿತಾನೆ ಇರ್ತಾರೆ. ನಮ್ಮೊಳಗಡೆ ಅದು ಯಾವಾಗಲೂ ಅಭಿಮಾನ, ಬದ್ಧತೆ ಉಕ್ಕಿ ಹರಿತಾ ಇರೋ ಥರ ಕುವೆಂಪುವಿನ ಸಾಲುಗಳು ಮಾಡ್ತವೆ ಪದೇ ಪದೇ. ಕುವೆಂಪು ಹೇಳ್ತಾರೆ, ಕನ್ನಡ ಭಾಷೆ ವಿಷಯಕ್ಕೆ ಬಂದರೆ ನಾನು ಟ್ಯಾಂಕರಿನಂತೆ ಮುನ್ನುಗ್ಗುತ್ತೇನೆ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಕನ್ನಡ ನಾಡಿನ ಬಗ್ಗೆ ಎಷ್ಟು ಬದ್ಧತೆ ಇತ್ತು ಅಂತ. ಹಿಂದಿ ಹೇರಿಕೆ ಬಗ್ಗೆ ಕೂಡ ಹಲವಾರು ವರ್ಷಗಳ ಮುಂಚೆಯೇ, 50-60 ವರ್ಷಗಳ ಮುಂಚೆಯೇ ಬರೆದಿದ್ದಾರೆ. ಭಾಷಾ ತ್ರಿಶೂಲವಿ ತ್ರಿಭಾಷಾ ಸೂತ್ರ ಅಂತ. ಹಿಂದಿ ಹೇರಿಕೆಯನ್ನು ಅತ್ಯಂತ ಗಟ್ಟಿ ದನಿಯಲ್ಲಿ ವಿರೋಧಿಸಿದಂಥವರು ಕುವೆಂಪು. ಇನ್ನು ರೈತರ ವಿಷಯಕ್ಕೆ ಬಂದರೆ, ರೈತರ ಗೀತೆ, ಇವತ್ತು ರೈತರ ಗೀತೆ ಏನಾಗಿದೆ, ಅದು ಬಹುಶಃ ಯಾವ ರಾಜ್ಯದಲ್ಲೂ ಯಾವ ಭಾಷೆಯಲ್ಲೂ ಇಷ್ಟೊಂದು ಶಕ್ತಿಶಾಲಿಯಾದ, ರೈತನನ್ನು ಇಷ್ಟು ಮೇಲ್ಮಟ್ಟಕ್ಕೇರಿಸಿದಂಥ, ರೈತನನ್ನು ಅಷ್ಟು ಮೇಲಿಟ್ಟು ನೋಡುವಂಥ ಕವಿತೆ ಬಂದಿದ್ವೋ ಇಲ್ವೋ ನನಗಂತೂ ಗೊತ್ತಿಲ್ಲ. ರಾಜ್ಯಗಳುಳಿಯಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು, ಬಿತ್ತುಳುವುದೋ ನಾವು ಬಿಡುವುದೇ ಇಲ್ಲ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ನೋಡಿ. ಇನ್ನು ಜಾತಿಯ ಪ್ರಶ್ನೆ, ಅಸ್ಪೃಶ್ಯತೆ ಪ್ರಶ್ನೆ ಬಂದಾಗ, ಮೂಢನಂಬಿಕೆಗಳ ಪ್ರಶ್ನೆ ಬಂದಾಗ, ಯಾವುದೋ ಹಳೆಯ ಕಾಲದ ಶಾಸ್ತ್ರ ಇದೆ ಅದನ್ನೇ ನಂಬಿಕೊಂಡು ತಪ್ಪು ಮಾಡ್ತಾನೆ ಇರಬೇಕು ಅನ್ನೋ ಜನಗಳಲ್ಲಿ ಇರತಕ್ಕಂಥ ನಂಬಿಕೆಯ ಪ್ರಶ್ನೆ ಬಂದಾಗ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತಿರೆ, ದಡದಲ್ಲಿ ಮೀಯುತ್ತ ನಿಂತಿರುವ ನಾನು, ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಅದು ಶಾಸ್ತ್ರಸಮ್ಮತವದೇನು? ಅಂತುಮನು ತಾನು ಹೇಳಿರಲಾರನಯ್ಯಯ್ಯೋ. ಇಲ್ಲಿಗೆ ನಿಲ್ಲಿಸ್ತಾರೆ. ಅವರ ವಿಚಾರ ಕ್ರಾಂತಿಗೆ ಆಹ್ವಾನದಲ್ಲಿ ಬರಿತಾ ಹೋಗ್ತಾರೆ. ಅಂತುಮನು ತಾನು ಹೇಳಿರಲಾರನಯ್ಯಯ್ಯೋ. ನಾನು ಹೀಗೆ ಬರೆದಾಗ
ಮನುಧರ್ಮಶಾಸ್ತ್ರ ಓದಿರಲಿಲ್ಲ. ಮನುವನ್ನು ದೊಡ್ಡ ಮನುಷ್ಯ ಅಂತ ಕರೀತಾರೆ. ಹಾಗಾಗಿ ಆತ ಹೀಗೆ ಹೇಳಿರಲಾರ ಅಂದ್ಕೊಂಡಿದ್ದೆ, ಓದಿದ ಮೇಲೆ ಗೊತ್ತಾಯಿತು ಆತ ಇನ್ನೂ ಭಯಂಕರ ಹೇಳಿದ್ದಾನೆ ಅಂತ ಹೇಳಿಬಿಟ್ಟು ಮುಂದುವರಿಸ್ತಾರೆ. ಅಂತು ಮನು ತಾನು ಹೇಳಿರಲಾರನಯ್ಯಯ್ಯೋ, ಹೇಳಿದ್ದರವನನು ಶಾಸ್ತ್ರದೊಳೆ ಸುತ್ತಿ ಸ್ವರ್ಗ ಹೋಗಲಿ ಮತ್ತೆ ನರಕ ಬಂದರು ಬರಲಿ ಎದೆಯ ಧೈರ್ಯವ ಮಾಡಿ ಬಿಸಾಡಾಚೆಗೆತ್ತಿ. ಎಷ್ಟು ಅದ್ಭುತವಾಗಿ, ಎಷ್ಟು ಶಕ್ತಿಶಾಲಿಯಾಗಿ, ಎಷ್ಟು ಸ್ಪಷ್ಟತೆಯಿಂದ ಬರೆದಿದ್ದಾರೆ ನೋಡಿ. ಆ ರೀತಿ ಹೇಳಿದರೆ, ಹೌದು ಹೇಳಿದ್ದಾನೆ, ಆ ರೀತಿ ಹೇಳಿದಾನಲ್ವಾ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ, ಯಾವುದಕ್ಕೂ ಹೆದರದೆ ಆತನ್ನು ಆಚೆ ಬಿಸಾಕಿ ಅಂತ ಬರೀತಾರೆ. ಇದು ಕುವೆಂಪು. ಇಂಥ ಕುವೆಂಪು ನಾಡಗೀತೆ ಬರೀತಾರೆ, ಜೈ ಭಾರತ ಜನನಿಯ ತನುಜಾತೆ. ಬಹುಶಃ ಈ ಕನ್ನಡ ನಾಡಿನ ಘನತೆಯನ್ನು, ಕನ್ನಡ ನಾಡಿನ ಅದ್ಭುತವನ್ನು, ಕನ್ನಡ ನಾಡಿನ ಒಂದು ಗ್ರೇಟ್ನೆಸ್ಸನ್ನು ಈ ಮಟ್ಟಕ್ಕೆ ಎತ್ತಿ ಹಿಡಿದಿರ್ತಕ್ಕಂಥ ಒಂದು ನಾಡಗೀತೆ ಇದೆಯಲ್ಲ, ಈ ಮಟ್ಟದ ನಾಡಗೀತೆ ಬೇರೆ ಯಾವ ರಾಜ್ಯದಲ್ಲೂ ಇರೋದು ನನಗಂತೂ ಅನುಮಾನ. ಅಷ್ಟು ಅದ್ಭುತವಾದ ಗೀತೆ ಬರೀತಾರೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಇಂಥ ಒಂದು ಅದ್ಭುತ ನಾಡಗೀತೆಯನ್ನು ಕೆಟ್ಟದ್ದಾಗಿ ತಿರುಚಿದ್ದಂಥ ಒಂದು ಪೋಸ್ಟನ್ನು ತನ್ನ ಫೇಸ್ಬುಕ್ ವಾಲ್ನಲ್ಲಿ ಹಾಕಿಕೊಳ್ಳುವಂಥ ಉದ್ದೇಶ ಏನು? ಹಾಗೆ ಹಾಕಿಕೊಂಡಾಗ ಸಾವಿರಾರು ಜನ ನೋಡಿದ್ದಾರೆ, ಎಲ್ಲ ಕಡೆ ಹರಿದಾಡಿದೆ. ಮತ್ತು ಈ ಫೇಸ್ಬುಕ್ ವಾಲ್ನಲ್ಲಿ ಹಾಕಿಕೊಂಡಂಥ ರೋಹಿತ್ ಚಕ್ರತೀರ್ಥ ಅನ್ನೋ ವ್ಯಕ್ತಿಗೆ ಅವರೇ ಹೇಳಿಕೊಳ್ಳುವಂತೆ 40,000ಕ್ಕಿಂತ ಹೆಚ್ಚಿನ ಫಾಲೋವರ್ಸ್ ಇದ್ದಾರೆ. ಅವರೆಲ್ಲ ನೋಡಿದ್ದಾರೆ, ಅದನ್ನು ಎಲ್ಲ ಕಡೆ ಹರಡಿದ್ದಾರೆ. ಅದರಿಂದ ಏನಾಯಿತು? ಅದರ ಉದ್ದೇಶ ಏನು? ಕುವೆಂಪುವಿಗೆ ಅವಮಾನ, ಇಡೀ ಕನ್ನಡ ನಾಡಿಗೆ ಅವಮಾನ, ನಾಡಗೀತೆಗೆ ಅವಮಾನ. ಹೀಗೆ ಅವಮಾನ ಮಾಡಿರ್ತಕ್ಕಂಥ ರೋಹಿತ್ ಚಕ್ರತೀರ್ಥ ಅವರು ಇಡೀ ಕನ್ನಡ ನಾಡಿನ ಕ್ಷಮೆಯನ್ನು ಸಾರ್ವಜನಿಕವಾಗಿ ಕೇಳಬೇಕು. ಅಷ್ಟೇ ಅಲ್ಲ, ಸರ್ಕಾರಕ್ಕೆ ಈ ವಿಷಯ ಗೊತ್ತಿತ್ತೋ ಗೊತ್ತಿಲ್ವೋ, ಸರ್ಕಾರ ಈತನನ್ನು ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷನಾಗಿ ಮಾಡಿದೆ. ಸರ್ಕಾರ ಈಗ ಎಚ್ಚೆತ್ತು ತಕ್ಷಣವೇ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ಸ್ಥಾನದಿಂದ ಈತನನ್ನು ವಜಾಗೊಳಿಸಬೇಕು ಅಂತ ಎಲ್ಲ ಕನ್ನಡಿಗರ ಪರವಾಗಿ ರಾಜ್ಯ ಒಕ್ಕಲಿಗರ ಸಂಘ ಎಂಪ್ಲಾಯೀಸ್ ಅಸೋಸಿಯೇಷನ್ ಆಗ್ರಹಿಸ್ತದೆ. ನಮಸ್ಕಾರ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.